ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಸುಪ್ರಭಾತಂ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾವು ಕೂಡ ಇಲ್ಲಿ ಆರೋಗ್ಯವಾಗಿದ್ದೇವೆ, ಚೆನ್ನಾಗಿದ್ದೇವೆ. ಹಾಗೆ ಇವತ್ತಿನ ಸ್ಪೆಷಲ್ ಅಂತ ಹೇಳಿದರೆ ಸೆಪ್ಟೆಂಬರ್ 2 ಇದು ನನ್ನ ಬರ್ಡೇ. ಅಂದರೆ ನಕ್ಷತ್ರ ಪ್ರಕಾರ ಅಲ್ಲ, ಡೇಟ್ ಪ್ರಕಾರ ನನ್ನ ಬರ್ಡೇ ಸೆಪ್ಟೆಂಬರ್ 2. ಸೊ ಈ ದಿವಸವನ್ನು ನಾವು ಯಾವ ರೀತಿಯೆಲ್ಲ ಎಂಜಾಯ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡಬೇಕಾದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ಆಶೀರ್ವಾದ ಮಾಡಿ ನನಗೆ, ಆಯಿತಾ? ಅಂದರೆ ನಾನು ಹಾಗೇನೂ ದೊಡ್ಡ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡೋದಿಲ್ಲ, ಬಟ್ ನನ್ನ ಮಕ್ಕಳು ಇದ್ದಾರೆ ಅಂತ ಹೇಳಿ ನಾವು ಸ್ವಲ್ಪ ಹೊರಗಡೆ ಎಲ್ಲ ಹೋಗುವ ಪ್ಲ್ಯಾನ್ ಮಾಡಿದ್ದೇವೆ. ನಾವು ನೋಡಿ, ಬಸ್ ಹಿಡಿಬೇಕಾದ್ರೆ ನಮ್ಮ ಮನೆಯಿಂದ 1-2 ಕಿಲೋಮೀಟ್ರ್ ದೂರ ಬರಬೇಕು. ಅಲ್ಲಿಗೆ ಅಂಕ ತಡ್ಕ ಅಂತ ಹೆಸರು. ಇಲ್ಲಿ ನೋಡಿ ಎಂಥ ಹಸುಗಳೆಲ್ಲ ಇದೆ. ಒಂದು ಮನೆ ಎದ್ದಿದ್ದು ಅವ್ರು ಹೀಗೆ ಮೇಲಿಕ್ಕೆಲ್ಲ ಬಿಟ್ಟಿದ್ದಾರೆ. ಭಾರಿ ಚಂದ ಅಲ್ಲ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಶನಿವಾರ ಅಲ್ಲ, ಹಾಗೆ ಈಗ ಪೂಜೆ ಹೊತ್ತು ಸಹ ಆಯಿತು 12:30 ಗಂಟೆಗೆ. ಹಾಗೆ ಅಲ್ಲಿಗೆ ಹೋಗಿ ನಾವು ಟೆಂಪಲಿಂದ ಮತ್ತೆ ಸೀದಾ ಪಲ್ಲಾರ ಅಂತ ಪುತ್ತೂರಲ್ಲಿ ಹೋಟೆಲ್ ಇದೆ, ಅಲ್ಲಿಗೆ ಹೋದೆವು. ಫ್ರೆಂಡ್ಸ್, ಬರ್ತ್ಡೇ ದಿವಸ ದೊಡ್ಡ ಪ್ರ್ಯಾಂಕ್ ಆಗಿ ಹೋಯ್ತಲ್ಲ ನಮ್ಮೊಟ್ಟಿಗೆ. ಈಗ ನಾವೆಲ್ಲ 4 ಜನ ಸಹ ದೇವಸ್ಥಾನಕ್ಕೆ ಹೋಗಿ ಒಂದು ಐಸ್ ಕ್ರೀಮ್ ಎಲ್ಲ ತಿಂದೆಲ್ಲ ಬರುವ ಅಂತ ಎಣಿಸಿ ಹೋದದ್ದು. ದೇವರ ಪ್ರಸಾದ ತಗೊಂಡು ಅಲ್ಲಿಂದ ಹೋಟೆಲಿಗೆಲ್ಲ ಹೋಗುವ ಅಂತ ಹೇಳಿ ಪುತ್ತೂರಿಗೆ ಹೋಗಿ ಬಂದದ್ದು ಬಸ್ಸಲ್ಲಿ. ಹಿಂದೆ ಬರುವಾಗ ನನ್ನ ಗಂಡ ಹೇಳಿದರು, ನಾನು ಈಗ ಬರುದಿಲ್ಲ, ನನಗೆ ಸ್ವಲ್ಪ ಕೆಲಸ ಉಂಟು, ನೀವು ಮಾತ್ರ ಹೋಗಿ ಅಂತ. ನಾವು 3 ಜನ ಬಂದೇವೆ. ಬರುವಾಗ ಕೀ ಉಂಟಾ? ಕೀ ಇಲ್ಲ. ಈಗ ನಾವು ಬಂದು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದೇವೆ ಸಿಟ್ಔಟಲ್ಲಿ. ಕೀ ಇಲ್ಲ ತೆಗಿಲಿಕ್ಕೆ ಯಾರ ಹತ್ರ ಸಹ ಕೀ ಇಲ್ಲ, ಅವರು ಕೊಡ್ಲೂ ಇಲ್ಲ, ನಾವು ಕೇಳಲೂ ಇಲ್ಲ. ಹಾಗೆ ಆಗಿದೆ ನಮ್ಮ ಕಥೆ. ನೋಡಿ, ಲಾಕ್. ನಾವು ಸಿಟ್ಔಟಲ್ಲಿ. ಈಗ ನನ್ನ ಹಸುಗಳನ್ನು ಕರಿಬೇಕು, ಅದಕ್ಕೆ ಹಿಂಡಿ ಕೊಡಬೇಕು, ಎಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ. ನೋಡಿ, ಬೊಬ್ಬೆ ಹೊಡಿದವಳು ಬಂಟಿಗಾಪಣ ಪೋ, ಅವಳು ನೆತ್ತ ಇನ್ನೋಟರ್ತ ಮಿತ್ತು ಜೀಡ್ ತಿಂಡು ಸುಲ ಆಪಣ ಸುಲ ಪೋ ಕಿಟ್ಟು. ಓ ಕಿಟ್ಟು, ಕೀ ಕೊಂಡ ಅಂದು ಕೊಂಡಯ್ಯ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಂಡ್ ಮಾಡುವಂತಹ ಟೈಮ್ ಬಂದಿದೆ. ಇವತ್ತು ನನ್ನ ಬರ್ಡೇ, ಬಟ್ ಮಕ್ಕಳೆಲ್ಲ ಒಟ್ಟಿಗೆ ಇರುವ ಕಾರಣ ಖುಷಿಗೋಸ್ಕರ ನಾವು ಪುತ್ತೂರು ಪೇಟೆಗೆ ಹೋದೆವು, ಮಹಾಲಿಂಗೇಶ್ವರ ಟೆಂಪಲ್ಗೆ ಹೋದೆವು, ಮತ್ತು ಅಲ್ಲಿ ಗೋಶಾಲೆ ಎಲ್ಲ ಆಗಿದೆ. ಹಾಗೆ ನಾನು ಸಹ ನೋಡಿರಲಿಲ್ಲ, ತುಂಬ ಸಮಯ ಆಯಿತು ಟೆಂಪಲ್ಗೆ ಸಹ ಹೋಗದೆ. ಹಾಗೆ ಟೆಂಪಲ್ಗೆ ಹೋಗಿ ಗೋಶಾಲೆ ನೋಡಿ, ಅಲ್ಲಿದ್ದು ನಂದಿ ತುಂಬ ಕ್ಯೂಟ್ ಇತ್ತು. ನನಗೆ ಹೋಗುವಾಗ ಎದುರೇ ಸಿಕ್ಕಿದ್ದು ನಂದಿ. ಸೊ ಅದರೊಟ್ಟಿಗೆ ಸ್ವಲ್ಪ ಫೋಟೋ ಎಲ್ಲ ತೆಗೆದು ವಿಡಿಯೋ ಎಲ್ಲ ಮಾಡಿ
ಟೆಂಪಲ್ಗೆ ಹೋಗಿ ನಮಗೆ ಅಪಗಜ್ಜಾಯ ರುದ್ರಾಭಿಷೇಕ ಎಲ್ಲ ಮಾಡಿಸಿ ಅಲ್ಲಿಂದ ನಂತರ ನಾವು ಮಕ್ಕಳನ್ನು ಕರ್ಕೊಂಡು ಹೋಟೆಲ್ಗೆ ಹೋದೆವು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.